ತಿಂಗಳಾಗಿ ಸೋಮವಾರ ಆಧಾರದಿಂದ ಈಗ ಅಡ್ಡಬಹುದು ಅಂದರೆ ಅಪ್ಪಯ್ಯ ಮಲಯಾಳಿ ಚಾಮುಂಡಿ ಬಂಟ ವೈದ್ಯನಾಥ ಮಲಯಾಳಿಯನ್ನು ವಂದಿಸೊಂದು ನಾವು ಗರ್ಜನೆಗೆ ನಮ್ಮ ಮಾಜಿ ಮುಕ್ತೇಶ್ವರ ಆಯ್ನ ಸೀತಾರಾಮ ಬಂಗೇರಿಗಳ ನಮ್ಮ ಕೋಟೆಗಾರು ಪಂಚಾಯತ್ ನೂತನ ಅಧ್ಯಕ್ಷ ಆಯ್ನ ಜಯಶ್ರೀ ಪ್ರಫುಲ್ಲದಾಸಗಳ ಸನ್ಮಾನ ಪೇರುಂಟು ಆಯಿತು ಬುಕ್ಕ ನಮ್ಮ ನಮ್ಮ ಸೇವಾ ಸಮಿತಿಗಳ ಮೀಟಿಂಗ್ಗಳನ್ನು ನಡಿಪೇರೆ ಉಂಟು ಅವು ಮಾತನೆಲ್ಲ ಅಪ್ಪೆ ಮಲಯಾಳ ಚಾಮುಂಡಿ ಬೆರಿಸಾಯುವಂಥದ್ದು ಎಟ್ಟೆ ರೀತಿಯಲ್ಲಿ ನಡಪಾದುಗಳು ಬಂದು 10 ಬೇಡ ಒಪ್ಪ ಮಾಡ್ತಾರೆ ನಟ್ಟೋಡು ಮಲಯಾಳ ಚಾಮುಂಡಿ ಸೇವಾ ಸಮಿತಿ ಹಾಗೂ ಮಹಿಳಾ ಸೇವಾ ಸಮಿತಿ ಗೆಳೆಯರ ಬಳಗ ಮಲಯಾಳ ಕೋಡಿ ಗೆಳೆಯರ ಬಳಗ ಕಣಿತೋಟ ಓಂ ಸಾಯಿ ಫ್ರೆಂಡ್ಸ್ ಕಣಿತೋಟ ಇಂಥ ಆಶ್ರಯಗಳು ಇಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪಡೆಯುವ ದಿನ ಅಂಚನೆ ಈಗ ಮಾಜಿ ಮುಕ್ತ ಸಭೆಯ ಸೀತಾರಾಮ ಬಂಗೆ ಅಂಚನೆ ಕೋಟೆಗಾರ ಪಂಚಾಯತ್ ನೂತನ ಅಧ್ಯಕ್ಷರಾಗಿದ್ದ ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ಮುಖ್ಯನ ಸನ್ಮಾನ ಪಡಿಸಿದ ಈ ಒಂದು ಕಾರ್ಯಕ್ರಮವನ್ನು ಇಂಥ ಅಧ್ಯಕ್ಷ ಸ್ಥಾನವನ್ನು ಮಲಯಾಳ ಚಾಮುಂಡಿ ದೇವಸ್ಥಾನ ನೇತ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಶ್ರೀಧರ್ ಎಚ್ ಬೇಲೂರು ವಹಿಸಿಕೊಂಡು ಕೇಳಿದ್ರೆ ಅಂಚೆ ಮೇಲಿನ ಆಧಾರಗಳು ಸ್ವಾಗತ ಮಾಡ್ತಾರೆ ಈಗ ಮಾತಾಡಬಾರದು ಆಧಾರ ಸ್ವಾಗತ ಇನ್ನಿತ ಸಭೆತ ಗುರುಕಾರ್ಪಣೆ ಶ್ರೀ ಶ್ರೀಧರ ಎಚ್ ಆಡಳಿತ ಮುಖ್ಯಸ್ಥರ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನ ಬೊಕ್ಕ ಪ್ರಶಾಂತ್ ಗಟ್ಟಿ ಅಧ್ಯಕ್ಷರು ಶ್ರೀ ಮಲಯಾಳ ಚಾಮುಂಡಿ ಸೇವಾ ಸಮಿತಿ ಶ್ರೀಮತಿ ಶಮಾ ಶ್ರೀನಿವಾಸ್ ಅಧ್ಯಕ್ಷರು ಶ್ರೀ ಮಲಯಾಳ ಚಾಮುಂಡಿ ಮಹಿಳಾ ಸೇವಾ ಸಮಿತಿ ಶೇಖರ್ ಕನೀರ್ತೋಟ ಅಧ್ಯಕ್ಷರು ಗೆಳೆಯರ ಬಳಗ ಕನೀರ್ತೋಟ ಧೀರಜ್ ಗಟ್ಟಿ ಉಪಾಧ್ಯಕ್ಷರು ಗೆಳೆಯರ ಬಳಗ ಕನೀರ್ತೋಟ Mata pejo kolo madela sed malu airena seven poned poludu irena nadapad korule poludu ir nadapad korodu bhaktid korupina kani keireg sugi puve hoga दया दीद का भूले ओ भक्ति बावड़ो इरे पादो सुगी पुवे वो आपे दया दीद का भूले आपे सोमनाथेश्वर मेरे पिंची पोरोटो मलयाळ चामुंडी निलयाई स्थलोटो सोमनाथेश्वर मेरे पिंचे पोरोटो मलयाळ चामुंडी निलयाई स्थलोटो कापुले इरेना जोगेन दयोटो कापुले इरेना जोगेन दयोटो नित्यल तांगद उंतुले नेलेट सोगी पुवे वो आपे दया दीद का पुले आपे ओ भक्ति बावड़ो इरे पादगो सोगी पुवे वो आपे दया दीद का पुले आपे दया दीद का पुले आपे दया दीद का पुले आपे
ಅಧ್ಯಕ್ಷರಾಗಿ ಚುನಾಯಿತರಾದ ಚಿತ್ರ ಶ್ರೀಮತಿ ಜಯಶ್ರೀ ಪ್ರಭುದಾಸ್ ಮುಕ್ಲಿಗೆ ಇನಿ ಮಲೆ ಚಾಮುಂಡಿ ದೇವಸ್ಥಾನ ಅಂಚನೆ ಮಲೆ ಚಾಮುಂಡಿ ದೇವಸ್ಥಾನದ ಸೇವಾ ಸಮಿತಿ ಅಂಚನೆ ಮಹಿಳಾ ಸೇವಾ ಸಮಿತಿ ಅಂಚನೆ ಗೆಳೆಯರ ಬಳಗ ಮಳೆಗಾಲ ಕೋಡಿ ಗೆಳೆಯರ ಬಳಗ ಕನಿ ತೋಟ ಅಂಚನೆ ಓಂ ಸಾಯಿ ಫ್ರೆಂಡ್ಸ್ ಕನಿ ತೋಟ ಗುಡ್ಡೆ ಮುಕ್ಲಿನ ಆಶಯಗಳು ಇಲ್ಲಿ ಮುಕ್ಲಿನ ಸನ್ಮಾನ ಮನ್ಪಂಚಿನ ಒಂಜಿ ಕಾರ್ಯಕ್ರಮ ಇಂದ ಐದು ಇಂಥ ಅಧ್ಯಕ್ಷ ಸ್ಥಾನವನ್ನು ಶ್ರೀಯುತ ಎಂಗಿಲ ಮಲೆ ಚಾಮುಂಡಿ ದೇವಸ್ಥಾನದ ಅಧ್ಯಕ್ಷರಾಗಿನ ಶ್ರೀಯುತ ಶ್ರೀಧರ ನಿರ್ಬಂಧ ಹೂ ಕೊಟ್ಟು ಶ್ರೀಯುತ ಪ್ರಶಾಂತ್ ಗಟ್ಟಿ ಮಲೆ ಚಾಮುಂಡಿ ಸೇವಾ ಸಮಿತಿ ಅಧ್ಯಕ್ಷರು ಮೇಲೆಲ್ಲ ಆರ್ಥಿಕವಾದ ಸ್ವಾಗತ ಮಾತೊಂದಿಲ್ಲ ಶ್ರೀ ಪ್ರಶಾಂತ್ ಗಟ್ಟಿ ಮೇಲೆ ಅಶೋಕ್ ಪರಿಯತ್ತು ಬತ್ತು ಹೂ ಕೊಟ್ಟು ಸ್ವಾಗತ ಮಾಡ್ಕೊಂಡು ಕೇಳೋದು ಗೆಳೆಯರ ಬರ ಕಣ್ಣೀರು ತೋಟ ಮೇಲೆಲ್ಲ ನಿಂಕಲ ಮಾತೆಲ್ಲ ಪರವಾದ ನಿಂಕಲ ಮಾತೆಲ್ಲ ಪರವಾದ ಆರ್ಥಿಕವಾದ ಸ್ವಾಗತ ಮಾತೊಂದಿಲ್ಲ ಶ್ರೀ ಶೇಖರ್ ಕಣ್ಣಿ ತೋಟ ಅಂಚನೆ ಇಂಥ ಯೋಗಿ ಸಮಾರಂಭವು ಶ್ರೀಮತಿ ಶಮಾ ಶ್ರೀನಿವಾಸ್ ಮಲೆ ಚಾಮುಂಡಿ ಸೇವಾ ಸಮಿತಿ ಅಧ್ಯಕ್ಷರಾಗಿನ ಮಹಿಳಾ ಶ್ರೀಮತಿ ಶಮಾ ಶ್ರೀನಿವಾಸ್ ವೈದ್ಯ ಮೇಲೆಲ್ಲ ಇಂಕಲು ಆರ್ಥಿಕವಾದ ಸ್ವಾಗತ ಮಾಡಿ ಶ್ರೀಮತಿ ಶಮಾ ಶ್ರೀನಿವಾಸ್ ಮೇರೆಗೆ ಶ್ರೀಮತಿ ಸುಧಾ ಪಾಲಪ್ಪ ಪೂಜಾರಿ ಬೇರೆ ಬತ್ತು ಹೂ ಕೊಟ್ಟು ಸ್ವಾಗತ ಮಾಡ್ಕೊಳ್ಳೋದು ವಿನಂತಿ ಮಾಡ್ಬೋದು ಶ್ರೀಯುತ ಸೀತಾರಾಮ್ ಬಂಗೇರ ನಮಗೆ ಪೂರೆಲ್ಲ ಪರಿಚಿತ ನಮ್ಮ ದೇವಸ್ಥಾನದ ಮುಕ್ತೇಶ್ವರರಾಗಿ ದೇವಸ್ಥಾನದ ಅನೇಕ ಕೆಲಸನೇ ಮಂತ್ರಿ ಅಂಚನೆ ಪರಿಸರದ ಹಲವಾರು ಸಂಘ ಸಂಸ್ಥೆಗೆ ಕೆಲಸ ಮಂತ್ರಿ ವಿವಿಧ ಜವಾಬ್ದಾರಿ ಹಿಡಿದೊಂದು ಇನಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾಗ್ತಾರೆ ಅದನ್ನ ಪುರಸ್ಕೃತರಾಗ್ತಾರೆ ಬಂದರೆ ನಮಗೆ ಮತ್ತೆ ಖುಷಿತ ವಿಷಯ ಅದನ್ನ ಒಟ್ಟಿಗೆ ನಮ್ಮ ಮೂಲೆ ಕೆಲಸ ಮಂತೊಂದು ಮುಲ್ಪ ಸಂಘಕ್ಕೆ ಮಸ್ತಾತು ಬೆಂದಿದೆ ದೇವಸ್ಥಾನದ ಪ್ರತಿ ಕೆಲಸಗಳ ನಮ್ಮೊಟ್ಟಿಗೆ ಸಕ್ರಿಯವಾದ ಪಾತ್ರದ ತಂದು ಇನ್ನಿ ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ದಿನ ಶ್ರೀಯುತ ಜಯಶ್ರೀ ಪ್ರಫುಲ್ಲದಾಸ್ ಮೇರೆಗೆ ಮೆಟ್ಲಿಗೆ 2 ಜನಕ್ಕೆ ಸನ್ಮಾನದ ಕಾರ್ಯಕ್ರಮ ಆಗಿದೆ ಸನ್ಮಾನದ ವಿಷಯ ಇದೆ ಸರ್ಕಾರ ಅತ್ತಂಡ ಸಮಾಜ ಅತ್ತಂಡ ಸ್ಥಳೀಯ ಸಂಸ್ಥೆಯಲ್ಲಿ ನಮ್ಮನ್ನು ಗುರುತಿಸೋದು ಪುನಃ ನಮ್ಮ ಅಕ್ಲೇನು ಗುರುತಿಸೋ ಕೆಲಸ ಮಾಡ್ಕೊಡು ಇನ್ನಿತ ಸಮಾರಂಭ ಇತ್ತಿನ ಏರೆಗಾನಲ್ಲ ಅಕ್ಲೇನು ತೂದು ಇನ್ಸ್ಪೈರ್ ಆಗೋ ಚಾನ್ಸ್ ಕೊಡು ಆ ಯಾನ ರಾಜ್ಯೋತ್ಸವ ಪ್ರಶಸ್ತಿ ದೇತು ನೋಡು ಅತ್ತಂಡ ಮುಂದೆ ಯಾನೊಂಜಿ ಅಧ್ಯಕ್ಷ ಅವಳು ಪಂಪನ ನಿಟ್ಟಿಡಿ 8 ಜನಕ್ಕೆ ಒಂಜಿ 10 ಜನದ ಮನಸಾನದ ತುಳಿತ ಮಂತಂಡ ಅತ್ತಂಡ ಆ ನಿಟ್ಟಿಡಿ ಕೆಲಸ ಮಂತ್ಕೊಂಡು ಪೋಯರಂಡ ಅಪಗ ನಮ್ಮ ಈ ಮಂತಿನ ಸಮಾರಂಭಗೆ ಅತ್ತನ ಮಂತಿನ ಸನ್ಮಾನಗೆ ಪುದರ್ ಬರ್ಕೊಂಡು ಅತ್ತನ ಆಯ್ತ ಪ್ರತಿಫಲ ತಿಕ್ಕಿನಕ ಒಂಜಾತೆ ಇಂಗ್ಲಿಷ್ ಒಂಜಿ ಗಾದೆ ಉಂಟು ಏಜ್ ಇಸ್ ಎ ನಂಬರ್ ಬಂದು ನಮ್ಮ ಇನ್ನಿತ ಒಂಜಿ ಸನ್ಮಾನಿತರಂತ ಉಂಡ ಸುಮಾರು 74-75 ವರ್ಷ ಆದಪ್ಪು ಅರ್ನ ತುಡಿತ ನನಲ ಉಂಟುದಿಜಿ ನಮ್ಮ ಸಮಾಜಕ್ಕೆ ದಾದಾಂಡಲ ಮನ್ಪೋಡು ಅತ್ತಂಡ ಆರೆ ಬೆಂಪುನ ಪಕ್ಷ ಒಪ್ಪೋಡು ಐಟ ದಾದಾಂಡಲ ಮನ್ಪೋಡು ಅತ್ತಂಡ ಸಮಾಜಕ್ಕೆ ನಮ್ಮ ಎಡ್ಡೆತನ ಕೊರೋಡು ಬಂದು ನಮ್ಮ ಇತರ ಕಾಲಡೆ ಎಂಚಿನ ತಗೊಂಡಲ್ಲ ಬಂಡ 40-45 ವರ್ಷ ಆನಾಗ ಎಷ್ಟೋ ಜನ ಪ್ರಾಯದಾಗ ಮಂಪನೆಂತುಪ್ಪ ಐಕಿ ವಿರೋಧమైన ಕ್ಯಾರೆಕ್ಟರ್ ಎಂಚಿನ ಒಂದು ಬಂಡ ಅವು ಸೀತಾರಾಮಣ್ಣನ 74 ವರ್ಷದ ಒಂಜಿ 40 ವರ್ಷದ ಮೀರು ನಂಚಿನ ಜವನೇರಲ್ಲಕ ನನಲ ದಾತನಲ ಮನ್ಬೋಡು ಪನ್ಪನ ತುಡಿತ ನಮ್ಮ ಒಟ್ಟಿಗೆ ಬರೋದು ಅಪಗ ಮಾತ್ರ 79 ವರ್ಷ 79 ವರ್ಷದ ಯುವಕನದು ಏನ ಭಾರಿ ಕಷ್ಟ ನಮ್ಮ 40 ವರ್ಷದ ಮುದುಕೇರ 40 ವರ್ಷದ ಪ್ರಾಯ ಮತ್ತಿನಂಚಿನಕ್ಲೇನೆ ನಮ್ಮ ಇಲ್ಲಲ್ಲಿ ನಮ್ಮ ಪರಿಸರಡೆ ನಮ್ಮ ಸಮಾಜಡು ಮಸ್ತು ತಗೊಂದಿಲ್ಲ 40-45 ವರ್ಷ ನಮಗೆ ದಾಲ ಬರ್ಚಿ ಫ್ಯಾಮಿಲಿ ಅವು ಒಂದು ಬಂದು ಇಲ್ಲಲ್ಲಿ ಕುಲ್ನ
ಸಮಾಜಕ್ಕೆ 71 ವರ್ಷಗಳ ನನ್ನ ಸಮಾಜಮುಖಿ ಚಿಂತನೆ ಸಮಾಜದ ಕೆಲಸ ಮಾಡ್ಬೋದು ಸಮಾಜಕ್ಕೆ ಎನ್ನೆಂದು ದಾದಾನೆಲ್ಲ ಕೊರಡು ಪಂಪನ ಮನೋಭಾವನೆ ನಮ್ಮನ್ನು ಬೆಳಪೋಡು ಪಂಪನಿಗೆ ಮಾತ್ರ ಈ ಸನ್ಮಾನ ಆದುಕೊಂಡು ದೇವರೇ ಅರೆಗೆ ನನಾತೆ ಆಯುರ ಆರೋಗ್ಯ ಕೊರಡು ಸಮಾಜಕ್ಕೆ ನನಲ ಮನ್ಪುನ ಸೇವೆ ಮನ್ಪುನ ದಿನ ಭಾಗ್ಯನ ಕೊರಡೆ ಪನೊಂದು ಅಂಚನೆ ಒಂಜಿ ಯುವ ನೇತಾರರುಳ್ಳೇರು ಅದಕ್ಕೆ ತದ್ವಿರುದ್ಧ ಎಲ್ಲಿಯ ಪ್ರಾಯಡೆ ನಮ್ಮ ಊರಿಗೆ ಬರ್ತದೆ ರಾಜಕೀಯ ಕ್ಷೇತ್ರಡೆ ಒಂಜಿ ಇತ್ತದ ರಾಜಕೀಯ ಕಟ್ಟಡ ಒಂಜಿ ಅಧ್ಯಕ್ಷೆ ಬೂತದ ಅಧ್ಯಕ್ಷ ಅಪ್ಪನ ಭಾರಿ ಬಂಧದ ವಿಷಯ ಅಂಚಿನಟ್ಟೆ ತಾನು ಮಂತಿನ ಕೆಲಸ ತಾನು ಮಂತಿನ ನಿಷ್ಠೆ ತಾನು ಮಂತಿನ ಪಕ್ಷದ ಇಂಚಿನ ಜವಾಬ್ದಾರಿ ಎಡ್ಡೆ ರೀತಿ ನಿರ್ವಹಣೆ ಮಂತೊಂದು ಇನಿ ಪ್ರತಿಷ್ಠಿತ ಕೊಟ್ಟಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಪ್ಪನ ಕೆಲಸ ಆತ ಸುಲಭದಂತೂ ಖಂಡಿತ ಆಗ್ತಿ ಅಕ್ಕಲು ಮಂದಿನ ಕೆಲಸಕ್ಕೆ ಇನಿ ಪ್ರತಿಭಾ ದಿಗದಲ್ಲಿ ಅಪ್ಪನ ದಯ ದಿಗದಲ್ಲಿ ಅಕ್ಕಲ ಯೋಗ ಇನಿ ಕೂರ್ದು ಬೈದಿನ ಪಂಪನ ಉದ್ದೇಶ ಅರೆಗಳ ಇನಿ ಸನ್ಮಾನ ಯಾರು ರಾಜ್ಯ ಜನಕಲೇ ಮಸ್ತಾತ್ ಅಭಿನಂದನೆ ಮಂತೊಂದಿಲ್ಲ ನನಾತ್ ಅಕ್ಕಲ್ನ ರಾಜಕೀಯ ಭವಿಷ್ಯ ಅದು ಪಡೆ ಸೀತಾರಾಮಣ್ಣನ ಸಾಮಾಜಿಕ ಭವಿಷ್ಯವಾಡು ನನಾತ್ ಎಡ್ಡವಾಡು ದೇವೇರಿ ಅಕ್ಲೆಗೆ ಆಯುರಾರೋಗ್ಯ ಆರೋಗ್ಯ ಶಕ್ತಿ ಪೂರೈನ ಕೊರಡೆ ಅಂಚನೆ ನಮ್ಮ ಈ ಕ್ಷೇತ್ರಕ್ಕೆ ಅಕ್ಲೆದಾಪನ ಕೊಡುಗೆ ಇರ್ತಿಲ್ಲ ಅತ್ತಿಂದ ಹೆಂಚಿನ ಸರ್ಕಾರದ ವಿಷಯಗಳು ಬರ್ತಿಲ್ಲ ಈ ದೆತ್ತು ಕೊರಪಿನಂಚಿನ ಕೆಲಸ ಮಾಡ್ಪಾಡೆ ಐದ ಒಟ್ಟಿಗೆ ನಮ್ಮ ಮಾತೆಲ್ಲ ಸೇರಿದು ಚೇತನ ಅಭಿನಯ ಮನ್ಪುಗ ಪನೊಂದು ಅವಕಾಶಕ್ಕೆ ಹೊಂದಿಸೊಂದು ಎನ್ನ ರಡ್ಡು ಪಾತ್ರ ಮುಂತಾವೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ ಕಾರ್ಯಕ್ರಮ ಇತ್ತ ಭಾರಿ ಸಂತೋಷ ದಯಪಂಡ ಮೊಲೆಲ ಚಾಮುಂಡಿ ದೇವಸ್ಥಾನ ಸಂಸ್ಥೆಲ ಗೆಳೆಯರ ಬಳಗ ಕನೀರ್ ತೋಟ ಗೆಳೆಯರ ಬಳಗ ಮಲಯಾಳ ಕೂಡಿ ಓಂ ಸಾಯಿ ಫ್ರೆಂಡ್ಸ್ ಕನೀರ್ ತೋಟ ಅಂಚನೆ ನಾರಾಯಣ ಬಂಗೇರ ದುಬೈ ಅಕ್ಕಲ ಒಟ್ಟು ಸೇರಿಗೆ ಅವೆಲ್ಲಕ ಮಹಿಳಾ ಸೇವಾ ಸಮಿತಿಯ ಊರ್ದಕ್ಕಲ ಮಾತಾಡ ಒಟ್ಟು ಸೇರಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಇತ್ತ ಭಾರಿ ಸಂತೋಷ ದಯಪಂಡ ಅಂಡ ಈ ಒಂದು ನಮ್ಮ ಸಂಸ್ಥೆ ದಯಪಂಡ ಪ್ರಶಾಂತ್ ಪಲ್ಲಗಾನೆ ಸೀತಾರಾಮ ಬಂಗೇರು ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಿದ್ದೇವೆ ಹಲವಾರು ಸಂಸ್ಥೆಗಳು ಬೇಲೆ ಬಂದಿರುತ್ತೆ ದಯಪಂಡ ಅಂದ್ರೆ ಇಂಚೆನೆ ಪಾತ್ರನ ಬಂದಿರು ಕೋಟೆಗಾರದ ಗಣಪತಿನ ಗುಣಪುರ ಸಂದರ್ಭಗಳು ಸೀತಾರಾಮ ಬಂಗೇರ್ಲ ಆನಂದ್ ಎಚ್ ಆ ತುಂಬದ ಸೋಮೇಶ್ವರದ ಅಧ್ಯಕ್ಷರಾದಿದ್ದೇವೆ ಆ ಸಂದರ್ಭಗಳು ಬೇಕಲ್ಲಿ ಬರೋದು ಆ ಗಣಪತಿನ ನೀರುಗಳಿಗೆ ಗುಡುಪುನಂಚಿನ ವ್ಯವಸ್ಥೆ ನಾವು ಏರ್ಲಿಚ್ಚಾದು ಆ ಸಂದರ್ಭಗಳು ಬಂತದ ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಪಂಡಿತ್ ಜನ ಕೊಡ್ತುಡು ಕಲೆಕ್ಷನ್ ಮಂತದ ಪುಲಿ ಪಂಡದ ಇದು ಅಲ್ಪಲ ಇಂಕ್ಲೋಜ್ ಮೆಂಬರ್ ಅದ ಅಲ್ಪಲಿ ಸ್ಥಾಪನೆ ಅನ್ಕೊಂಡ ಎನ್ನ ಇಂಕ್ಲೋಜ್ ಪ್ರಮುಖ ಪಾತ್ರ ಉಂಟು ಉಳ್ಳಾಲ ವೀರರಾಣಿ ಹಬ್ಬಕ್ಕನ ಚೇತೋಡು ಹಬ್ಬಕ್ಕನ ಪುದರ್ ಉರಿಯೋಡು ಅಂಡ ಪ್ರತಿಮೆ ಉರಿಯೋಡು ಅಂಡ ಐಟ್ಲ ಎನ್ನೊಂಜಿ ಸಹಕಾರ ಉಂಟು ಸೋಮೇಶ್ವರದ ಸ್ಮಶಾನಡು ಆವಡಲ್ಲ ಅಂಡ ಐಟ್ಲೆನ ಸಹಕಾರ ಉಂಟು ಹಲವಾರು ಸಂಘ ಸಂಸ್ಥೆ ಯಾನ ತೊಡಗದೆ ಆಂಡ ಹೆಂಗೆ ಒಯ್ತಲ ಆಸೆ ಆಸಕ್ತಿ ಹೆಂಗೆ ಊರು ಹೆಚ್ಚಿ ಆಂಡ ಹೆಂಗಿನಿ ಈ ಕ್ಷೇತ್ರದ ಅಪ್ಪೆ ಮಲಯಾಳ ಚಾಮುಂಡಿನ ದೈವದ ಕಾರ್ಣಿಕೋಡು ಹೆಂಗಿನಿ ಹೆಂಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳು ಬರ್ಬೇಕೆ ಮಾತ್ರ ಸಂತೋಷ ಆಗೋದು ಅವೇ ರೀತಿ ಈಗಿನ ಕೋಟೆಗಾರದ ಅಧ್ಯಕ್ಷರ ಜಯಶ್ರೀ ಪ್ರಫುಲ್ ದಾಸ್ ಆರ್ಲ ಕೊಡಕಲ್ದ ಊರಿತ್ತಲ್ಲ ನಮ್ಮ ಈ ಭಾಗಗಳು ಬರ್ತದೆ ಹಲವಾರು ಸಂಘ ಸಂಸ್ಥೆಗಳು ಬೆಳೆದು ಗುರುತಿಸಾದ ಅಪ್ಪೆ ಮಲಯಾಳ ಚಾಮುಂಡಿ ಕ್ಷೇತ್ರದ ಮಹಿಳಾ ಸೇವಾ ಸಮಿತಿಯ ಒಂಜಿ ಅರ್ನಲ ಒಂಜಿ ಕಾಣಿಕೆ ಇರ್ತದೆ ಇನ್ನಿ ಈ ರಟ್ಟು ಜನಲ ನಮ್ಮ ಮಲಯಾಳ ಚಾಮುಂಡಿ ದೇವರ ಆಶೀರ್ವಾದ ರೊಟ್ಟಿ ಜನಗಳ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅದಕ್ಕೂ ಅವತ್ತು ತಾಂಡ ಕೋಟೆಗಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಇದಕ್ಕೆ ಮೂಲ ಕಾರಣ ಶ್ರೀ ಮಲಯಾಳ ಚಾಮುಂಡಿ ದೇವರ ಅದಕ್ಕೂ ಅಂಚನೆ ನಂಬರಂಚಿನ ಶ್ರೀರಾಮ ದೇವರ ಅನುಗ್ರಹ ಕೂಡ ಖಂಡಿತವಾಗಲೇ ಬರೋದಿಲ್ಲ ಭವಿಷ್ಯ ಇನ್ನಿತ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಾಗ ನಂಗೊಂಜಿ ಮಾತು ಸಂತೋಷ ಬಂಡ ಈ ಜಾಗೆಗೆ ಪೊಲೀಸ್ ನಾರಾಯಣ ಅದಕ್ಕೂ ಅದನ್ನ ಹೆಂಗೆ ಅದು ಪತ್ರ ಇತರರಿಗೆ ಶ್ರೀನಾರಾಯಣ ಅದಕ್ಕೂ ಕೆಲವರಿಗೆ ಪೂರ ಈ ಜಾಗೆಗೆ ಸನ್ಮಾನ ಆಗ್ತದೆ ದಯಮಾಡಬೇಕು ಪೂರ ಕಾರಣ ಅಪ್ಪನ ದಯೆ ದಾರಿ ದೀಪ ಪೂರ ದಪ್ಪೆನೇ ಬಂದು ಮಾಡೋದಿಲ್ಲ ಇನ್ನಿತ ಒಂಜಿ ಈ ಒಂದು ಸನ್ಮಾನ ಕಾರ್ಯಕ್ರಮಗೂ ಕೇಂದ್ರ ಬಿಂದು ಆದಿತ್ಯ ರಂಜನ ಎಂಕೆಲ್ಲ ಸೀತಾರಾಮ ಬಗ್ಗೆ ರಚನೆ ಜಯಶ್ರೀ ಪ್ರಫುಲ್ ದಾಸ್ ಮಾತೇನಲ್ಲ ಪರವಾದ ಹೃತ್ಪೂರ್ವಕವಾದ ಅಭಿನಂದನೆ ಮಾಡೋದಿಲ್ಲ ತುಂಬದ ದಿನೊಟ್ಟು ನಮ್ಮ ಒಂಜಿ ಸಂಸ್ಥೆಗೆ ಅಖಿಲ ದಾಪುರ ದಾದಾನ ಕೊಡುಗೆ ಎತ್ತಿಂದ ಐಲ್ಲ ಅಖಿಲ ಮನ್ಪೋಡು ದಯಮಂಡ ಸೀತಾರಾಮಣ್ಣ ಹಿರಿಯರು ಏತೋ ಜನಗಳ ಸಂಘ ಸಂಸ್ಥೆ ಪೂರ ಬೆಂದಿನಾರು ಇಲ್ಲಿ ನಮ್ಮ ಅಖಿಲ ರಂಜನಗುಲ ನಮ್ಮ ಸನ್ಮಾನದಿತ್ತ ಭಾರಿ ಅಂತ ಸಂತೋಷದ ವಿಷಯ ನನ್ನ ದುಂಬುಗ ಅಖಿಲೆಗೆ ಅಪ್ಪೆ ಮಲಯಾಳ ಚಾಮುಂಡಿ ನನ್ನ ಅಕ್ಕಲ ಹೆಚ್ಚಿನ ಕಾರ್ಯಭಾಗ್ಯ ಮನ್ಪುಡ ಯೋಗ್ಯ ಭಾಗ್ಯ ಕೊರಡೆ ಪಡೆದು
ಮತ್ತೆ ಮಲಯಾಳ ಚಾಮುಂಡ ಯಾನ ಪ್ರಾರ್ಥನೆ ಮತ್ತೊಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಬಂದು ಎಲ್ಲ ಜೈ ಕರ್ನಾಟಕ. ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನ ಮಲಯಾಳಪಲ್ಲಿ ಶ್ರೀ ಸೀತಾರಾಮ್ ಬಂಗೇರ ಪುಲ್ಯ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಅಭಿನಂದನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದ ಕೊಲ್ಯ ಕೊಪ್ಪಲದಲ್ಲಿ ಶ್ರೀಯುತ ಮಂಜಪ್ಪ ಮತ್ತು ಶ್ರೀಮತಿ ರುಕ್ಮಿಣಿ ದಂಪತಿಯವರಿಗೆ 1941ರಲ್ಲಿ ಮಗನಾಗಿ ಜನಿಸುತ್ತೀರಿ. 1986ರಲ್ಲಿ ಶ್ರೀಮತಿ ಸುಂದರಿ ಅವರನ್ನು ವಿವಾಹವಾಗಿ 4 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳನ್ನು ಪಡೆದ ತುಂಬು ಸಂಸಾರ ನಿಮ್ಮದು. ಬದುಕಿನಲ್ಲಿ ತಾವು ಅಳವಡಿಸಿಕೊಂಡು ಬಂದ ಧಾರ್ಮಿಕ ಶುದ್ಧಭಕ್ತಿಯ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ, ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನ ಕೊಲ್ಯ ಇದರ ಟ್ರಸ್ಟಿಯಾಗಿ, ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಿರ್ವಹಿಸುತ್ತಿರುತ್ತೀರಿ. ತಾವು ಯುವ ವಯಸ್ಸಿನಲ್ಲಿ ಸಾಮಾಜಿಕ ಕ್ರಿಯಾಶೀಲತೆಯಿಂದ ನಾಯಕತ್ವ ಬೆಳೆಸಿಕೊಂಡು ಕೊಲ್ಯ ಕುಲಾಲ ಮಂದಿರದ ಸ್ಥಾಪಕ ಸದಸ್ಯರಾಗಿ, ಕುಂಬೇಶ್ವರ ಸಹಕಾರಿ ಸಂಘದ ಸ್ಥಾಪಕ ಮತ್ತು ಅದರ ಅಧ್ಯಕ್ಷರಾಗಿ, ಸೋಮೇಶ್ವರ ಕಡಲ ಕಿನಾರೆಯಲ್ಲಿರುವ ಸ್ಮಶಾನ ಸಮಿತಿಯ ಅಧ್ಯಕ್ಷರಾಗಿ, ಸೋಮೇಶ್ವರ ಪಂಚಾಯತ್ ಸದಸ್ಯರಾಗಿ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸದಸ್ಯರಾಗಿ ಈ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆಯಲ್ಲಿ ದುಡಿದಿರುತ್ತೀರಿ. ಓರ್ವ ನಿಷ್ಠಾವಂತ, ನಿಷ್ಕಳಂಕ, ಸಾಮಾಜಿಕ ಧಾರ್ಮಿಕ ಮುಂದಾಳುವಾದ ತಮಗೆ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವುದು ನಮಗೆಲ್ಲ ಅಪಾರ ಸಂತೋಷವನ್ನು ತಂದಿರುತ್ತದೆ. ತಮ್ಮ ಮುಂದಿನ ಜೀವನವು ಆನಂದಮಯವಾಗಿ ಸುಖ ಸಂತೃಪ್ತಿಯಿಂದ ಮತ್ತು ಆಯುರಾರೋಗ್ಯ ಭಾಗ್ಯ ನೀಡಲೆಂದು ಶ್ರೀ ಮಲಯಾಳ ಚಾಮುಂಡಿ ದೇವಿಯವರಲ್ಲಿ ಮತ್ತು ಪರಿವಾರ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತು ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಮರ್ಪಿಸುತ್ತೇವೆ. ಆಡಳಿತ ಮುಕ್ತೇಸರರು, ಸೇವಾ ಸಮಿತಿ, ಮಹಿಳಾ ಸೇವಾ ಸಮಿತಿ, ಗೆಳೆಯರ ಬಳಗ ಮಲಯಾಳ ಕೋಡಿ, ಗೆಳೆಯರ ಬಳಗ ಕಣ್ಣೀರ್ ತೋಟ, ಓಂ ಸಾಯಿ ಫ್ರೆಂಡ್ಸ್ ಕಣ್ಣೀರ್ ತೋಟ ಗುಡ್ಡೆ. ಕೊಲ್ಯ ಕಣ್ಣೀರು ತೋಟದ ಪ್ರಫುಲ್ ದಾಸರ ಧರ್ಮಪತ್ನಿಯಾಗಿ ಸುಪ್ರೀತ್ನ ತಾಯಿಯಾಗಿರುತ್ತಾರೆ. ಪ್ರಸ್ತುತ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನದ ಮಹಿಳಾ ಸೇವಾ ಸಮಿತಿಯ ಸಕ್ರಿಯ ಸದಸ್ಯೆಯಾಗಿ, ಕೋಟೆಕಾರ್ ಶೃಂಗೇರಿ ಮಠದ ಪ್ರಧಾನ ಕಾರ್ಯದರ್ಶಿಯಾಗಿಯೂ, ಕೊಲ್ಯ ಕುಲಾಲ ಮಂದಿರದ ಸದಸ್ಯೆಯಾಗಿಯೂ, ಕಣ್ಣೀರು ತೋಟ ರಾಧಾಕೃಷ್ಣ ಬಾಲಗೋಕುಲ ಭಜನಾ ತಂಡದ ಪ್ರಮುಖರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಹಾಗೆಯೇ 2016 ಜುಲೈ 4ರಂದು ಪ್ರಥಮ ಬಾರಿಗೆ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದರು. ತದನಂತರ ಕೋಟೆಕಾರ್ ಪಟ್ಟಣ ಪಂಚಾಯತಿನಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ಅವರ ಕಾರ್ಯನಿಷ್ಠೆ, ತಮ್ಮ ವ್ಯಾಪ್ತಿಯಲ್ಲಿ ಹಲವಾರು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು, ನಿಮ್ಮ ಈ ಕ್ರಿಯಾಶೀಲ ನಿಷ್ಠಾವಂತ ಕಾರ್ಯಕ್ಕೆ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುತ್ತೀರಿ. ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ಜನಪರ ಕೆಲಸ ಕಾರ್ಯ ಮಾಡಲು ದೇವರು ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ. ತಮ್ಮ ಮುಂದಿನ ಜೀವನವು ಆನಂದಮಯವಾಗಿ ಸುಖ ಸಂತೃಪ್ತಿಯಿಂದ ಆಯುರಾರೋಗ್ಯ ಭಾಗ್ಯ ನೀಡಲೆಂದು ಶ್ರೀ ಮಲಯಾಳ ಚಾಮುಂಡಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತು ಗೌರವಪೂರ್ವಕವಾಗಿ ಅಭಿನಂದನೆ ಸಮರ್ಪಿಸುತ್ತೇವೆ. ಆಡಳಿತ ಮುಕ್ತೇಸರರು, ಸೇವಾ ಸಮಿತಿ, ಮಹಿಳಾ ಸೇವಾ ಸಮಿತಿ, ಗೆಳೆಯರ ಬಳಗ ಕಣ್ಣೀರು ತೋಟ, ಗೆಳೆಯರ ಬಳಗ ಮಲಯಾಳ ಕೋಡಿ, ಓಂ ಸಾಯಿ ಫ್ರೆಂಡ್ಸ್ ಕಣ್ಣೀರು ತೋಟ ಗುಡ್ಡೆ.
ಹಿಂಗೆ ಬಾರಿ ಈಗ ಏನಂದ್ರೆ ಆಜಿ ಸಂಘಟನೆಗಳು ಒಟ್ಟಿಗೆ ಆಜಿ ಸಂಘಟನೆಗಳು ಏಕಸ್ಥರಾದ ಗುಟ್ಟಿನ ಸಾಧಾರಣ ನಮ್ಮ ದೈವಲ್ನ ರಾಜ್ಯ ಒಂಜಿ ಸುದೃಢ ಕಟ್ಟುನಾಥ ತಾಕತಿ ಐನಾಜಿ ಸಂಘಟನೆಗೆ ಬರುವುದು ಎನ್ನ ವಿಶ್ವಾಸ. ಯಾರು ಮಲ್ಲ ಸಾಧಕ್ಕೆ ಆಡ ಚಿಂತಕ್ಕೆ ಹೂವಾಂಡ ಹೂವೇ ಕೆಲಸ ಅವಳು ದೇವತಾ ಕಾರ್ಯ ಅವಳು ದೇವ ಕಾರ್ಯ ಅವಳು ಸಾಮಾಜಿಕ ಕಾರ್ಯ ಅವಳು ನಮ್ಮ ಹಿರಿಯ ಕುಲಮದ್ದಿನ ಪರಂಪರೆ ನೀತಿ ನಿಯಮ ಆ ಪ್ರಕಾರ ನಡಪುಡು ಬಂದಿನ ಇಚ್ಛೆದೆ ಹಲವಾರು ಸಂದರ್ಭ ಪಾತ್ರನ ಕೆಲವು ಜನ ಪನಿದ್ವಾ ನಮ್ಮ ವೈಯಕ್ತಿಕ ನಮ್ಮ ಮೇಲಿನ ಆಲೋಚನೆ ಅಂದ್ರೆ ಈ ಕ್ಷೇತ್ರದ ಕೆಲವು ಕಟ್ಟುಪಾಡು ಏನಿಲ್ಲ ಆ ದೈವನೇ ಹಕ್ಕಳಿಗೆ ಸರಿ ಮಕ್ಕಳು ಕಾಲಕಾಲವು ಹೋಗಿ ದೇವಸ್ಥಾನ ಪನಿ ಉನ್ನತಿಗೆಲ್ಲ ಪನಿ ಕೆಲವು ಪಡ್ಪಿನಿಗೆ ಐದೇ ಮಲ್ಲ ಪರ್ವತ ಮಲ್ಲ ಪ್ರಯಾಣ ತಯಾರಿಸಿ ಅಂಡ ಇಂಕ್ ಒಂದು ಸಾಧಾರಣ ನುಡಿತು ಬಂದು ಅಂಡ ರಾಜ್ಯ ನಮ್ಮ ಇಂಡಿಯ ರಾಜ್ಯ ಕೆನ್ಯ ರಾಜ್ಯ ಈ ರಾಜ್ಯಗಳು ನಿಮಗೆ ಮಾತ್ರ ಗೊತ್ತು 1947 ಈ ದೇಶವು ಮಹಾಮಾರಿ ಬರ್ತದೆ. ಮಹಾಮಾರಿ ಬಂದಾಗ ಮಾತಾದಿಗಳ ಒಂಜಿ ಎರಡು ಮೂಜಿ ಮರಣಾತನಲ್ಲಿ ಆಂಡ ನಮ್ಮ ಮಳೆ ಚಾಮುಂಡಿ ಗ್ರಾಮಗಳು ಒಂದೇ ಒಂಜಿ 6 ಹುಬ್ಬಳ್ಳಿಯಾದಿ ಅವೇ ಟೈಮುಗಳು 3 ಅಪಗ ಮಳೆ ಚಾಮುಂಡಿಗೆ ಪಾತ್ರೆ ತಿರ್ತಿರ್ದು ಭಾರತದ ಕಟ್ಟ ಮುಟ್ಟ ರಾತ್ರಿ ದರ್ಶನ ಕೂತಿರುವಂತೆ ನನಗೆ ಹಿರಿಯ ಕೊಡುವಂತೆ ಚೆನ್ನಾಗಿ ಗೊತ್ತುಂಟೆ ಚೆನ್ನಾಗಿ ಗೊತ್ತಿಲ್ಲ. ಅವೇ ಈ ಈ ದೈವದ ಕಾರಣಗಳು ಬೆಂಗಳೂರಲ್ಲಿ ಸಾಧು ಸಾಹಿತ್ಯ ಇರ್ತಾರೆ ಅಂಗಿರ್ತಾರೆ ಆಡುವಂತೆ ಚಿತ್ರ ಮಾತು ಉಳಿತಾ ನಂಗೆ ಗೊತ್ತೀನಿ ನಂಗೊಂಡಾಗ ಉಳಿತ ಅಭಿರ್ತನಿಗೆ ಬಂಟೆಂಚ ಜೀಟಿಯ ಮುಳಿಕು 10 ನಗ ಮುಳಿ ಗೊತ್ತಿನೇ ಅದ ಪಕ್ಕ ಮಾತೆಲ್ಲ ಕೂಡು ಪಡ್ಡೆ ಸಮರ್ಪಕ ಬಂಡಾಗು ಪತನ ಆದಿತ್ತು ಮಾಕು ಮೂಲೆನ ಬೆಳೆಸಿತ್ತಿನ ಸಾಲನ್ನು ಜೀಟಿ 10 ಸುತ್ತುದು ಕುಡ್ತುದು ಅದ್ರ ಮೇಲೆ ಬದಲಿಗೆ ದಾಲಾತೀಸಿ ಆತ ಕಾಡ್ಲಿಕ್ಕದ ಜಾಗ ಪಡೆಯಲು ಚಾಮುಂಡಿ ಸ್ಥಾನ ಈ ಕೆಲವು ದಾತ ನಾವು ಮಾತೆಲ್ಲ ಆವಡದು ನಮ್ಮ ಎಲೆಗೆ ಆಪನ ಮನುಷ್ಯ ಸಹಜ ಮನುಷ್ಯರ ತಪ್ಪು ಆಪನ ಮನುಷ್ಯರ ಬಾಗಿಲತ್ತೆ ಅದು ಹೆಚ್ಚು ಕಮ್ಮಿ ಇತ್ತಿನ ಪುಳ್ಳುಡೆ ಎಲ್ಲ ದಿನೊಟ್ಟೆ ಕೊಂಚ ಆಸೆ ಉಂಟು ಮಾತು ಅದು ಮುಂದಲೆಕ್ಕನೆ ನಡೆದಿಲ್ಲ ನಡೆದಿಯೇ ಅದಕ್ಕೆ ಮಾತೆಲ್ಲ ಅದು ಮತ್ತದ ದೇವರ ಮಾತ ಭಕ್ತಿಪೂರ್ವ ಕನ್ನಡದ ಪಂಚಾಯತ್ ಲೆಕ್ಕ ಬರೀಕೊಡಿ ಈ ರೀತಿ ನಮ್ಮ ಮಾತೆಲ್ಲ ಒಂಜಪ್ಪೆಜ್ಜ ಲೆಕ್ಕ ನಡತದೆ ಆ ದೈವದ ಚಾಕಿರಿ ಅವರು ಆಪಿನಿಂಚ ಸೇವೆ ಮತ್ತು ಆ ಯೋಗದ ಭಾಗ್ಯದ ಕೊರಡೈತಿ ನಡಪವಾಡ ನೀಗಳು ನಾವು ಮಾತೆಲ್ಲ ಹೆಚ್ಚೇನೆ ಹೆಚ್ಚಿನ ಒಂದು ಸಂದರ್ಭ ನಿಕಲಿಗೆ ಪುಗರಿಸಿ ಆಂಡ ಬಾರಿ ಎನ್ನ ಮನಸ್ಸಲ್ಲಿ ನನ್ನ ಜೀವನೋಡು ವಿವಿಧ ಸಂಘ ಸಂಸ್ಥೆ ಸಕ್ರಿಯ ಕೆಲಸ ಮಾಡ್ತಿದೆ ಸನ್ಮಾನ ಇರ್ತದೆ ಅಂಡ ಬಾರಿ ಮತ್ತೆ ಇಲ್ಲಿ ಮನಸ್ಸು ದಿಂಗಿದು ಬರ್ತದೆ ಈಗಿನ ಅನ್ಯೋನ್ಯತೆ ಈಗ ಮಾತ ನಚಾದ ಅವು ಸದಾ ಗುರಿಯಾಡು ಆ ಹೊತ್ತಾಣಿಕೆ ಸಹೋದರದ್ದು ಗುರಿಯಾಡು ಇಗ್ಲೇರ್ದು ಸಮಾಜವು ಹಿಂಗೆ ಸೇವೆ ಆವಡು ಈ ಕ್ಷೇತ್ರಗಳ ಸೇವೆ ಆವಡಿಂದ ಕೇಳೋದು ಹೆಂಗ್ ಏನೋ ಪ್ರೀತಿ ಸನ್ಮಾನ ಮಾಡ್ತೀನಿ ಹೀಗೆ ತರತಕ್ಕಾಗಿ ಬಂದಿದ್ದಾರೆ ఒక ನನ್ನ ತುಂಬುಗಳ ನಮ್ಮನ್ನು ಫುಲ್ಲು ಜೀವನ ನಡಬಾರ್ದು ನಾನು ಫುಲ್ ಏನಿದೆ ಕೆಲಸ ಮಾಡ್ತಾರೆ ಆ ಯೋಗ ಭಾಗ ಹೊರಡು ಬಂದು ಈಗ ಕುಡಲ ತರಲಕ್ಕ ಹೊಂದಿಸಿದರೆ ಎಲ್ಲ ಒಂಜಿ ಕಾರ್ಯ ನಮಸ್ಕರಿಸೊಂದು
ಅಂಚೆನೆ ಇನಿ ಒಂಜಿ ಬಾರಿ ಪೊರ್ಲುದ ಒಂಜಿ ಎಂಗೊಂಜಿ ಸನ್ಮಾನ ನಿಕುಲು ಕೊರಿಯಾರ್ ನಿಕ್ಲೆಗೆ ಮಸ್ತ್ ಚಿರವಣಿ ಕೃತಜ್ಞತೆ ಮಾಡೋದಿಲ್ಲ ಅವು ಪಂಡ ಅಪ್ಪೆನ ಒಂಜಿ ಈ ಒಂಜಿ ಜಾಗಡ್ ಅవి ಒಂಜಿ ಎನ್ನ ಭಾಗ್ಯ ಅಪ್ಪೆನ ಜಾಗಡ್ ಒಂಜಿ ತಿಕ್ಕಿನ ಸನ್ಮಾನ ಅಂಚೆನೆ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಚಿಕ್ಕಪ್ಪ ಶ್ರೀಧರಮ್ಮ ಬಂಗೇರ ಮೇರೆಗೆ ಈ ಪಡೆತಿರು ಅವು ತಿಕ್ಕುನ ಆತು ಸುಲಭ ಆತು ದಯಪಂಡ ಅರ್ನ ಒಂಜಿ ತಾಳ್ಮೆಲ ಒಬ್ಬೊಂದು ನಿಸ್ವಾರ್ಥ ಸೇವೆಲ ಅರಡು ಇತ್ತಿನೆಟ್ ಈ ಒಂಜಿ ಪ್ರಶಸ್ತಿ ಅರಿಗ ತಿಕ್ಕಂಡು ದಯಪಂಡ ಎಂಕಲ ಆರೊಂಜಿ ಸುರುಡ್ತು ಪಂಡಿನ ಒಂಜೇ ಪಾತ್ರ ತಾಳ್ಮೆ ಬೋದು ಈ ಒಂದು ಈ ಫೀಲ್ಡ್ ಮಸ್ತ್ ಭಂಗ ಉಂಡು ಅಡಿ ತಾಳ್ಮೆಡ್ ಈ ಒಂಜಿ ಒಂದು ಮಲ್ಪು ಎಡ್ಡ ಹಾಕೊಂಡು ದಾರಿಂದ ಆಶೀರ್ವಾದ ಮಲ್ದೇರು ಅವೇ ಆಶೀರ್ವಾದ ಅಲ್ಲ ಐಕು ಪೂರೆ ನನವರ ಪೂರೆಗ್ಲ ಒಂದಿವಸ ಒಂದು ಅಂಚೆನೆ ಮಲಯಾಳಿ ಚಾಮುಂಡಿ ದೇವಸ್ಥಾನ ಸೇವಾ ಸಮಿತಿ ಬೊಕ್ಕ ಮಲಯಾಳಿ ಚಾಮುಂಡಿ ಮಹಿಳಾ ಸಮಿತಿ ಬೊಕ್ಕ ಗೆಳೆಯರ ಬಳಗ ಮಲಯಾಳ ಕೋಡಿ ಮೊಕ್ಕನ ಪೂರ ಅಧ್ಯಕ್ಷರ ಸರ್ವ ಸದಸ್ಯರು ಬೊಕ್ಕ ಓಂ ಸಾಯಿ ಫ್ರೆಂಡ್ಸ್ ಮೊಕ್ಲೆಗ್ಲ ಪೂರ ನನ್ನವರ ಕೃತಜ್ಞತೆಯನ್ನು ಸಲ್ಲಿಸಲು ಎನ್ನ ಅಕ್ಷ ತೀರ್ಕೊಂಡಿದ್ದೇವೆ ಎನ್ನ ತನಿ ಕಮಲ ಎನ್ನ ಆನೆ ಮುಟ್ಟಲ್ಲ ಎನ್ನ ಅದಕ್ಕೆ ತಲೆ ತಗೊಳ್ಳು ಈಗ ಒಂದು ಕಷ್ಟ ಬರ್ತದೆ ಕಡೆ ಕ್ಷಮೆಗಂಡ ಕಡೆ ನೆನಪು ಬರ್ತೀನಿ ಇನ್ನೇಕೆ ಗುಣ ಮುಟ್ಟಲ್ಲ ಪಕ್ಕ ಇನ್ನೇ ಮುಟ್ಟಲ್ಲ ನಿಮ್ಮ ಪಾಡ ಸಂಕ್ರಾಂತಿ ಅವಳಿಗೆ ದೇವವಾಸಗಳ ಹೂವೇ ಕಾರ್ಯಗಳು ಅದು ಪೂರ್ಣ ಅಪ್ಪನ ಸ್ಥಾನ ನಡಪಾವುದಿಲ್ಲ ಅದಕ್ಕೆ ಪ್ರಧಾನ ಚಿರವಣಿ ಕಂಚಪಂಡ ಇಲ್ಲ ಎದುರುಡಿ ಅನ್ಕೊಂಡ ನಮ್ಮ ಮನಸ್ಸು ಅಂತರೇ ಪಡಬೇಡ ಅಂತೇ ಪಂಡ ಕಡೆ ಪ್ರಸ್ತಾವ ಮಾಡ್ಕೊಡೋದು ಬಿಡ್ತಾರೆ ಆಯ್ತು ನೇಪದ ಪ್ರಾಯದ ದ್ವಾದಾನ ತಾಯಿಯ ಸನ್ನಿಧಾನಕ್ಕೆ ಪಾದಾರಕ್ಕೆ ನಮಿಸಿಕೊಂಡು ಈ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಗೌರವಾನ್ವಿತ ಶ್ರೀ ಸೀತಾರಾಮ ಬಂಗೇರವರೇ ಅಂತೆಯೇ ಹಾಗೆ ನಮ್ಮವರೇ ಆದ ಸಮೀಪದ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸರವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಎಲ್ಲ ಸಮಿತಿಯವರೇ ಮತ್ತು ವೇದಿಕೆ ಮುಂದಿರುವ ಹಿರಿಯ ಕಿರಿಯ ಕ್ಷೇತ್ರದ ಸದ್ಭಕ್ತರೇ, ಇವತ್ತು ನಾವು ಸನ್ಮಾನಿಸಿರುವ ಭೀಷ್ಮ ಎಂದು ಕರೆಯಲ್ಪಡುವ ಶ್ರೀ ಸೀತಾರಾಮ ಬಂಗೇರರು ಮಲಯಾಳಿ ಚಾಮುಂಡಿ ದೇವಸ್ಥಾನದ ಮುಕ್ತೇಶ್ವರರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆಗ ದಿವಂಗತ ನಾರಾಯಣ ಇವರು ಸಹ ಮುಕ್ತೇಶ್ವರಾಗಿದ್ದಾಗ ಸಾಂಧಾಯನ ಜಾತ್ರೆ ನಿಂತು ಹೋಗುವ ಸಂದರ್ಭ ಬಂದಿತ್ತು. ಆಗ ಇವರ ಮಾರ್ಗದರ್ಶನದಲ್ಲಿ ನಡೆದು ಜಾತ್ರೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಇತ್ತು. ಅಂತಹ ಧೀಮಂತ ವ್ಯಕ್ತಿಗೆ ಇಲ್ಲ ರಾಜ್ಯ ಪ್ರಶಸ್ತಿ ಸಿಕ್ಕಿರುವುದು ಅವರಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಅಂತೆಯೇ ಸಾಧು ಸ್ವಭಾವದ ಸದಾ ಹಸನ್ಮುಖಿಯಾಗಿರುವ ಮಲಯಾಳ ಚಾಮುಂಡಿ ಮಹಿಳಾ ಸಮಿತಿಯ ಸದಸ್ಯರು ಮಾತ್ರವಲ್ಲ, ಕನೀರಿ ತೋಟದವರು ಕೋಟೆಕಾಲು ಗ್ರಾಮ ಪುರಸಭೆಯ ಸದಸ್ಯರಾಗಿ ಒಳ್ಳೆಯ ಸೇವೆ ಸಲ್ಲಿಸಿ ಶ್ರಮದ ಫಲವಾಗಿ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಇವರಿಬ್ಬರ ಬಗ್ಗೆ ಸವಿಸ್ತರವಾಗಿ ಈ ಮೊದಲೇ ತಿಳಿಸಿರುತ್ತಾರೆ. ಅಂತೆ ನನ್ನ ಅಧ್ಯಕ್ಷರ ಮಾತೆರೆ ನೋಟಿಸ್ ಬೋರ್ಡ್ಗೆ ಗೆಳೆಯರ ಬಳಗ ಮಲಯಾಳ ಚಾಮುಂಡಿ ದೇವಸ್ಥಾನ ಮಲಯಾಳ ಗುಡಿ ಅಂಚನೆ ಗೆಳೆಯರ ಬಳಗದ ಮಾತಾ ಜಂಟಿ ಆಶೀರ್ವಾದ ಸನ್ಮಾನ ಕಾರ್ಯಕ್ರಮದ ಗುರುಕಾರ್ಯ ವಹಿಸಿದ ಶ್ರೀಧರ್ ಪುಲ್ಲೇರಿ ಅರೆಲ್ಲ ಧನ್ಯವಾದ ಕೊಡೋದು ಅಂಚನೆ ಮಾತಾ ದಿಗರೆಗಳ ಧನ್ಯವಾದ ಕೊಡೋದು ಎಂಗ್ಲನ ಮೆಪ್ಪು ಹೋಗೋರು ಬೇಜಿನ ಮಾತಾ ನಿಗ್ಲೆಗಳ ಧನ್ಯವಾದ ಕೊಡೋದು ಈ ಸಭೆ ಮುಕ್ತಾಯ ಮಾಡುತ್ತದೆ.